ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಮಾಡಿಯಲ್ಲಿ ಕಳೆದ ಕೆಲ ಸಮಯದಿಂದ ನಿತ್ಯ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗ್ತಾ ಇತ್ತು. ಅವೈಜ್ಞಾನಿಕ ಮಾದರಿಯಲ್ಲಿ ಕಾಮಗಾರಿಯನ್ನು ನಡೆಸ್ತಾ ಇರುವುದೇ ಸಮಸ್ಯೆಗೆ ಕಾರಣ ಆಗಿದೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಆಂಬ್ಯುಲೆನ್ಸ್ ವಾಹನಗಳ ಸಹಿತ ತುರ್ತು ತೆರಳುವ ವಾಹನಗಳು ಬಾಕಿಯಾಗಿರುವ ಘಟನೆಗಳು ನಡೆದಿದ್ದು, ಬೆಳಗ್ಗೆ ಹಾಗೂ ಸಂಜೆ ಶಾಲಾ ಮಕ್ಕಳಿಗೆ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗ್ತಾ ಇರುವ ಬಗ್ಗೆ ಪೋಷಕರು ಕೂಡ ಆರೋಪ ಮಾಡಿದ್ದಾರೆ. ಕಿರಿದಾದ ಸರ್ವಿಸ್ ರಸ್ತೆಯ ಒಂದು ಬದಿಯಲ್ಲಿ ಮಾತ್ರ ಸದ್ಯ ಪುತ್ತೂರು ಮೈಸೂರು ಭಾಗಕ್ಕೆ ತೆರಳಲು ಅವಕಾಶ ಇದ್ದು, ಇಲ್ಲಿ ನಿತ್ಯ ವಾಹನಗಳು ಸಿಲುಕಿಕೊಂಡು ಟ್ರಾಫಿಕ್ ಜಾಮ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಮಾಣಿ ಅಂಡರ್ ಪಾಸ್ನ ಬಳಿಯಿಂದ ಅರ್ಧ ಪರ್ಲಾಂಗ್ನಷ್ಟು ಪುತ್ತೂರು ರಸ್ತೆಯ ಒಂದು ಭಾಗವನ್ನ ಅಗೆಯಲಾಗಿದೆ. ಅಗೆದು ತಿಂಗಳು ಆಗುತ್ತಾ ಬಂದರೂ ಯಾವುದೇ ಕಾಮಗಾರಿಗಳು ನಡೆಯುತ್ತಾ ಇಲ್ಲ. ಹಾಗಾಗಿ ಇಲ್ಲಿ ನಿತ್ಯ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಸಾರ್ವಜನಿಕರು ದೂರಿದ್ದಾರೆ.